ಪುತ್ತೂರು ಗಾಂಧಿಕಟ್ಟೆ ಅಭಿವೃದ್ಧಿಯ ದೃಷ್ಟಿಯಿಂದ ನಗರಸಭೆಯಿಂದ 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಣ ಕಾಮಗಾರಿ ವೇಳೆ ಕಾಮಗಾರಿಗೆ ರಾಜ್ಯ ಉಚ್ಚ ನ್ಯಾಯಾಲಯದಿಂದ ತಡೆಯಾಜ್ಞೆ ನೀಡಿದ್ದರಿಂದ ಪುತ್ತೂರು ಗಾಂಧಿಕಟ್ಟೆಯ ಗಾಂಧಿ ಪ್ರತಿಮೆ ಸಮೀಪದ ಕೋಣೆಯೊಳಗಿರಿಸಲಾಗಿದ್ದು ಕೋರ್ಟ್ ತೀರ್ಪಿನ ಬಳಿಕ ಪುತ್ತೂರು ಗಾಂಧಿಕಟ್ಟೆಯ ಗಾಂಧಿ ಪ್ರತಿಮೆ ಪುನರ್ ಪ್ರತಿಷ್ಠೆ ಕೆಲಸ ಭರದಿಂದ ಸಾಗ್ತಾ ಇದೆ। ನಗರದ ಹೃದಯ ಭಾಗದಲ್ಲಿ ಬಸ್ ನಿಲ್ದಾಣದ ಬಳಿ ಇರುವ ಗಾಂಧಿಕಟ್ಟೆ ಹಾಗೂ ಗಾಂಧಿಯವರ ಪ್ರತಿಮೆಯನ್ನ 2019 ಮಾರ್ಚ್ 17ರಂದು ತಾತ್ಕಾಲಿಕವಾಗಿ ತೆರವುಗೊಳಿಸಿ ಕೆಎಸ್ಆರ್ಟಿಸಿ ವಾಣಿಜ್ಯ ಸಂಕೀರ್ಣದ ಕೋಣೆಯೊಳಗೆ ಗಾಂಧಿ ಪ್ರತಿಮೆಯನ್ನ ಇರಿಸಲಾಗಿತ್ತು। ಗಾಂಧಿಕಟ್ಟೆ ಮರು ನಿರ್ಮಿಸುವ ಉದ್ದೇಶದಿಂದ ಸ್ಥಳೀಯಾಡಳಿತ ನಗರಸಭೆ ಈ ಕ್ರಮವನ್ನ ಕೈಗೊಂಡಿತ್ತು। ಈ ವೇಳೆ ಸ್ಥಳೀಯನೋರ್ವ ರಾಜ್ಯ ಉಚ್ಚ ನ್ಯಾಯಾಲಯದಿಂದ ಕಾಮಗಾರಿಗೆ ತಡೆಯಾಜ್ಞೆ ತಂದಿರುವುದರಿಂದ ಗಾಂಧಿಕಟ್ಟೆ ಅಶ್ವತ್ಥಕಟ್ಟೆ ನಿರ್ಮಾಣ ಯೋಜನೆ ನೆನೆಗುದಿಗೆ ಬಿದ್ದಿತ್ತು। ಪುತ್ತೂರು ನಗರಸಭೆಯ ಪರವಾಗಿ ಹೈಕೋರ್ಟ್ ಆದೇಶ ನೀಡಿದ್ದರಿಂದ ಕಳೆದ ತಿಂಗಳು ಗಾಂಧಿಕಟ್ಟೆ ಕಾಮಗಾರಿ ಮತ್ತೆ ಆರಂಭಗೊಂಡಿತ್ತು। ಪ್ರಸ್ತುತ ಗಾಂಧಿ ಪ್ರತಿಮೆಯನ್ನ ಪುನರ್ ಸ್ಥಾಪಿಸಲು ಇಳಿದ ಕಾಮಗಾರಿ ವೇಗವಾಗಿ ನಡೆಯುತ್ತಿದೆ। ಈ ತಿಂಗಳ ಕೊನೆಯ ವಾರದಲ್ಲಿ ಜಿಲ್ಲಾಧಿಕಾರಿಗಳು ಪುತ್ತೂರಿಗೆ ಆಗಮಿಸಲಿದ್ದು, ಈ ವೇಳೆ ಕಾಮಗಾರಿ ಗುಣಮಟ್ಟದ ಬಗ್ಗೆ ಜಿಲ್ಲಾಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ। ಕಾಮಗಾರಿ ಪೂರ್ಣಗೊಳಿಸಿ ಬಳಿಕ ರಾಜ್ಯ ನಾಯಕರನ್ನ ಅಥವಾ ಹಿರಿಯ ಗಾಂಧಿ ಚಿಂತಕರ ಮೂಲಕ ಗಾಂಧಿಕಟ್ಟೆ ಲೋಕಾರ್ಪಣೆಗೊಳಿಸಲು ನಗರಸಭೆ ತೀರ್ಮಾನಿಸಿದೆ। 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗಾಂಧಿಕಟ್ಟೆ ಅಭಿವೃದ್ಧಿ ನಡೆಯಲಿದ್ದು, ಗಾಂಧಿಕಟ್ಟೆಯನ್ನ ರಸ್ತೆಗೆ ಸಮಾನಾಂತರವಾಗಿ ಕೆಳಭಾಗಕ್ಕೆ ಮರು ನಿರ್ಮಿಸುವುದು ಮತ್ತು ಅಶ್ವತ್ಥ ಮರಕ್ಕೆ ಸುತ್ತಲೂ ಭದ್ರವಾದ ಕಟ್ಟೆ ಕಟ್ಟುವ ಯೋಜನೆ ನಗರಸಭೆ ಹಾಕಿಕೊಂಡಿದೆ। ಅಶ್ವತ್ಥ ಮರಕ್ಕೆ ಹಾನಿಯಾಗದಂತೆ ಪೂರಕ ವ್ಯವಸ್ಥೆಗಳನ್ನು ಕೈಗೊಳ್ಳುವ ಯೋಜನೆ ನಗರಸಭೆ ರೂಪಿಸಿದೆ। ಪುತ್ತೂರು ನಗರಸಭೆಯ ಪರವಾಗಿ ಹೈಕೋರ್ಟ್ ಆದೇಶ ಬಂದಿರುವುದರಿಂದ ಗಾಂಧಿಕಟ್ಟೆ ಅಭಿವೃದ್ಧಿಗೆ ಹೆಚ್ಚಿನ ಬಲ ಬಂದಂತಾಗಿದೆ। ಈಗಾಗಲೇ ಗಾಂಧಿ ಪ್ರತಿಮೆ ಪುನರ್ ಪ್ರತಿಷ್ಠಾಪಿಸುವ ಕಾರ್ಯ ನಡೆದಿದೆ। ಇನ್ನು ಕೆಲವೇ ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದ್ದು, ಶೀಘ್ರದಲ್ಲೇ ಐತಿಹಾಸಿಕ ಪುತ್ತೂರಿನ ಗಾಂಧಿಕಟ್ಟೆ ಲೋಕಾರ್ಪಣೆಗೊಳ್ಳಲಿದೆ। ಅನೀಶ್, V4 News 24/7 ಪುತ್ತೂರು।